ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಚೇತನ ಅವರು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ. ಯಾವ ತರಕಾರಿಯಿಂದ ಅಥವಾ ಸಿಹಿ ಖಾದ್ಯವೋ ಖಾರ ಖಾದ್ಯವೋ ಗೊತ್ತಿಲ್ಲ. ಬನ್ನಿ ಅವ್ರನ್ನೇ ಕೇಳೋಣ. ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಕಳೆದ ಬಾರಿ ಬಂದಾಗಲೂ ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಟ್ರಿ. ಇವತ್ತು ಯಾವ ತರಕಾರಿಯಿಂದವ ಅಥವಾ ಸಿಹಿ ಖಾದ್ಯವೋ ಏನು? ಇವತ್ತು ಸೊಪ್ಪಿನಿಂದ ಮಾಡೋದು. ಸೊಪ್ಪಿನಿಂದ ಅಡುಗೆ ಮಾಡೋದು. ಸಬ್ಬಸಿಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪಿನ ದೋಸೆ ಮತ್ತೆ ಸಬ್ಬಸಿಗೆ ಸೊಪ್ಪಿಂದ ವಡೆ. ಎರಡು ಸಬ್ಬಸಿಗೆ ಸೊಪ್ಪಿಂದ. ಹೌದು, ದೋಸೆಗೂ ಸೈ ವಡೆಗೂ ಸೈ ಇರ್ತಾನ. ಸರಿ, ಅದರ ಒಂದು ಅರೋಮನೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅಡುಗೆಯಲ್ಲಿ ನೀವು ಅದನ್ನ ಸ್ವಲ್ಪ ಹಾಕಿದ್ರೆ ಅದನ್ನ ಸ್ವಲ್ಪವೇ ಹಾಕಬೇಕು. ಹೌದು. ಎಸ್, ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ಗೆ ಈಗ ನಮಗೆ ವಡೆಯೋ ಅಥವಾ ದೋಸೆನಾ? ದೋಸೆ, ಸಬ್ಬಸಿಗೆದು ಸಿಹಿ ದೋಸೆ. ಸಿಹಿ ದೋಸೆ, ಹೌದು. ಸಬ್ಬಸಿಗೆ ಸೊಪ್ಪು ಹಾಕಿ ಸಿಹಿ ದೋಸೆ ತುಂಬಾ ಚೆನ್ನಾಗಿರ್ತದೆ ಬ್ರೇಕ್ಫಾಸ್ಟ್ಗೆ. ಹೌದಾ? ಆಕ್ಚುಲಿ ಲೇಡೀಸಿಗೆ ಸಬ್ಬಸಿಗೆ ಸೊಪ್ಪು ತುಂಬಾ ಇಂಪಾರ್ಟೆಂಟ್ ಹಿಮೋಗ್ಲೋಬಿನ್ಗೆ. ಸೊ ಇದರಲ್ಲಿ ತುಂಬಾ ಹಿಮೋಗ್ಲೋಬಿನ್ ಆಗುವಂತದ್ದು, ಕಬ್ಬಿಣದ ಅಂಶ ಜಾಸ್ತಿ ಇರುವ ಕಾರಣ ಜಾಸ್ತಿ ಯೂಸ್ ಮಾಡ್ಬೇಕು ಇದನ್ನ. ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಹಿಮೋಗ್ಲೋಬಿನ್ ಸ್ವಲ್ಪ ರೈಸ್ ಆಗುತ್ತೆ. ಮತ್ತೆ ನಾರ್ಮಲ್ ಆಗಿ ಇದ್ರದ್ದು ಪಲ್ಯ ಮಾಡ್ತಾರೆ ಸಬ್ಬಸಿಗೆ, ಸ್ವಲ್ಪ ಸ್ಮೆಲ್ ಬರ್ತದೆ. ಅದು ತುಂಬಾ ಅದರದೇ ಅರೋಮಾ ಜಾಸ್ತಿ ಅನ್ನಿಸ್ತದೆ. ಸ್ವಲ್ಪ ಹಾಕೋದು, ದೋಸೆಗೆ ಸಹ ಅಷ್ಟೇ ಸ್ವಲ್ಪ ಹಾಕೋದಲ್ಲ, ಹಾಗೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ದೋಸೆ. ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಮೊದ್ಲು ಅಕ್ಕಿ ತಗೊಳ್ಬೇಕು, ನೆನೆಸಿಟ್ಟ ಅಕ್ಕಿ. ಗ್ರೈಂಡಿಂಗ್. ಹೌದು, ದೋಸೆ ಅಂದ್ರೆ ಗ್ರೈಂಡಿಂಗ್. ಸ್ವಲ್ಪ ತೆಂಗಿನಕಾಯಿ ಬೇಕು. ಓಕೆ, ಹಾಕೊಳ್ಳಿ. ಮತ್ತೆ ಬೆಲ್ಲ, ಉಪ್ಪು ಅಷ್ಟೇ ಹಾಕಿ ಮಿಕ್ಸಿ ಜಾರಿಗೆ. ಫಸ್ಟ್ ರೈಸ್. ಓಕೆ, ಸಬ್ಬಸಿಗೆ ಸೊಪ್ಪು, ಸಾಧಾರಣ ಒಂದು ದೊಡ್ಡ ಕಟ್ಟಿದ್ರೆ ಅದರದ್ದು ಅರ್ಧ ಸಾಕು. ಒಂದು 2 ಲೋಟ ಅಕ್ಕಿಗೆ ಸ್ವಲ್ಪ ಸಾಕಾಗ್ತದೆ. ಜಾಸ್ತಿ ಹಾಕಿದ್ರೆ ತುಂಬ ಜಾಸ್ತಿ ಸ್ಮೆಲ್ ಬರ್ತದೆ. ತೆಂಗಿನಕಾಯಿ, ಬೆಲ್ಲ ಮತ್ತೆ ಹಾಕು, ಬೆಲ್ಲ ಮತ್ತೆ ಉಪ್ಪು. ಈಗ ಬರೀ ಇಷ್ಟೇ. ತೆಂಗಿನಕಾಯಿ ಮತ್ತೆ ಸಬ್ಬಸಿಗೆ ನೀರು ಸ್ವಲ್ಪ ಹಾಕಿ ನೋಡ್ಕೊಳ್ಳಿ. ನೀರು ದೋಸೆ ಥರನೇ ಸಾಕು. ಗಟ್ಟಿ ದೋಸೆನಾ? ದಪ್ಪ ದೋಸೆ ಅಲ್ಲ, ನೀರು ದೋಸೆ ಥರನೇ ಬರುತ್ತೆ. ನೀರು ದೋಸೆ ಥರನೇ ಸೇಮ್ ಹಾಗೆ ಬರುತ್ತೆ, ಬಟ್ ಕಲರ್ ಮಾತ್ರ ಗ್ರೀನ್ ಕಲರ್ ಬರುತ್ತೆ. ನೀರು ಹಾಕಿ. ತುಂಬ ನೀರು ಹಾಕೋದು ಬೇಡ, ಯಾಕಂತ ಹೇಳಿದ್ರೆ ಬೆಲ್ಲ ಸಹ ಮತ್ತೆ ನೀರು ಆಗ್ತದಲ್ಲ. ಬೆಲ್ಲ ಹಾಕಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತೇಳಿ. ಅದೇ ಎಷ್ಟು ಸ್ವೀಟ್ ಬೇಕು ಅಷ್ಟೇ ಬೆಲ್ಲ ಹಾಕಿದರೆ ಸಾಕು. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಉಪ್ಪು,
ಅಂದ್ರೆ ಇದು ಲೈಟ್ ಸ್ವೀಟ್ ಇರುತ್ತೆ. ಲೈಟ್ ಸ್ವೀಟ್ ಸ್ವಲ್ಪ ಇರುತ್ತೆ ಸ್ವೀಟ್, ತುಂಬಾ ಲೈಟ್. ನೀರು ಬೇಕಿದ್ದಲ್ಲಿ ಹಾಕೊಳ್ಳಿ. ನೀರು ದೋಸೆ ಹಿಟ್ಟಿಂದು ಹದಕ್ಕೆ ಮಾಡಿದ್ರೆ ಸಾಕು. ಪುಡಿ ಬೆಲ್ಲ ತಗೊಂಡಿದ್ದೇನೆ, ಹಾಗೆ ಕರಗ್ತದೆ ಬೇಗ. ಇಲ್ಲದಿದ್ರೆ ರುಬ್ಬಾಗ್ಲೇ ಹಾಕ್ಬೋದು. ಹೌದು, ಜಾಸ್ತಿ ನೀರು ಹಾಕಬಾರ್ದು, ಬೆಲ್ಲ ಮತ್ತೆ ಸ್ವಲ್ಪ. ಸೊ ಅಂದ್ರೆ ಈ ಒಂದು ಹದಕ್ಕೆ ನೀರು ದೋಸೆ ಹಿಟ್ಟಿನ ಹದಕ್ಕೆ ಆಲ್ಮೋಸ್ಟ್ ಹಾಗೆ ಬರ್ತದೆ. ಬೆಲ್ಲ ಡೈರೆಕ್ಟ್ ದೋಸೆನೆ ಮಾಡುದು, ನೀರು ದೋಸೆ ಮಾಡಿದ ಹಾಗೆ ಡನ್. ಅಂದ್ರೆ ನೀರ್ ದೋಸೆ ಅಂದ್ರೆ ಕಲರ್ ಅಷ್ಟು ತೆಳುವಾಗಿ ಹಾಕೊಳ್ಳುವಂತದ್ದ ಹೇಗೆ? ಅಷ್ಟೇ ತೆಳ್ಳಗೆ ಬರ್ತದೆ ಇದು, ತುಂಬಾ ದಪ್ಪ ಏನು ಬರೋದಿಲ್ಲ. ಆಯಿಲ್ ಹಾಕ್ಲಾ? ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ? ಸ್ವಲ್ಪ ಕಾಯಬೇಕು. ಅದು ಕಾಯಬೇಕು, ನಾವು ಅದಕ್ಕೆ ಕಾಯಬೇಕು. ಇದು ಅಂದ್ರೆ ಈ ಒಂದು ದೋಸೆ ತುಂಬಾ ಇದು ಬೇಯಿಸುವಾಗ ಅರೋಮ್ಯಾಟಿಕ್ ತುಂಬಾ ಇಲ್ಲ. ಆಕ್ಚುಲಿ ಪಲ್ಯ ಮಾಡಿ ತಿನ್ನೋದಕ್ಕಿಂತ ದೋಸೆ ಮಾಡಿದ್ರೆ ಅಷ್ಟು ಅರೋಮಾ ಬರೋದಿಲ್ಲ ಅದರದ್ದು ಜಾಸ್ತಿ. ಪಲ್ಯ ಮಾಡಿದ್ರೆ ಅಷ್ಟು ತಿನ್ಲಿಕ್ಕೆ ಆಗುದಿಲ್ಲ, ಇದಾದ್ರೆ ಅಷ್ಟು ಗೊತ್ತಾಗೋದಿಲ್ಲ. ತುಂಬಾ ಚೆನ್ನಾಗಿ. ಕೆಲವರಿಗಂತೂ ಅದರ ಅರೋಮಾ ಇಷ್ಟ ಆಗೋದಿಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ ಅದರ ಅರೋಮಾ. ಬಟ್ ಅದು ಓವರ್ ಪವರ್ ಕೂಡ ಹಾಕ್ಬಾರ್ದು. ಯಾವ್ದಾದ್ರು ನಾವು ಸೊಪ್ಪು ಅಥವಾ ಯಾವ್ದಕ್ಕಾದ್ರೂ ನಾವು ಹಾಕಿದ್ರೆ ಅದರ ಒಂದು ಬೇರೆದ್ರದ್ದು ದೋಸೆ ಮಾಡ್ಲಿಕ್ಕೆ ಆಗುದಿಲ್ಲ, ಇದ್ರದ್ದು ಮತ್ತೆ ಹೇಳಿಕೊಟ್ಟದ್ದು ರೆಸಿಪಿ. ಈ ಕಡೆ ಮಾಡುದಿಲ್ಲ ಇದು ಯಾರು ಜಾಸ್ತಿ. ಮತ್ತೆ ಇದು ಯಾವ ಕಡೆ? ಇದು ನಂದು ಅತ್ತೆ ಶಿರ್ಸಿ ಸೈಡ್, ಹಾಗೆ ಅವರು ರೆಗ್ಯುಲರ್ ಆಗಿ ಮಾಡ್ತಾರೆ. ನಾವು ಸಹ ಈಗ ರೆಗ್ಯುಲರ್ ಆಗಿ ಮಾಡ್ತೇವೆ. ಸೊ ಕಾದಿದೆ ತವಾ, ಹಾಕ್ಕೊಳ್ಬೋದು. ಇದು ತುಪ್ಪದ ಜೊತೆ ತಿನ್ನೋದು. ತುಪ್ಪದ ಜೊತೆಗೆ ಬೇರೆ ಯಾವ್ದು ಕಾಂಬಿನೇಷನ್ ಆಗೋದಿಲ್ಲ. ಚಟ್ನಿ ಆಗ್ಲಿ ಗೊಜ್ಜಾಗ್ಲಿ ಯಾವ್ದು ಆಗೋದಿಲ್ಲ, ತುಪ್ಪ ಮಾತ್ರ ಇದಕ್ಕೆ ಕಾಂಬಿನೇಷನ್. ಒಂದು ಸೈಡ್ ಮಾತ್ರ ಕಾಯಿಸ್ಕೊಳ್ಳೋದು, ಒಂದೇ ಸೈಡ್ ತಿರುಗಿಸ್ಲಿಕ್ಕೆ ಒಂದೇ ಸೈಡ್ ಕಾಯಿಸಿಲ್ಲ ಆಯ್ತು. ಹಾಗಾದ್ರೆ ನೀರ್ ದೋಸೆಗೆ ನಾವು ರುಬ್ಕೊಳ್ಳುವಾಗ ಒಂದು ಸೊಪ್ಪೇನಾದ್ರೂ ಹಾಕ್ಬಿಟ್ರೆ, ಬೇರೆ ಸೊಪ್ಪು ಹಾಕ್ಲಿಕ್ಕೆ ಆಗುದಿಲ್ಲ. ಸಬ್ಬಸಿಗೆ ಸೊಪ್ಪು ಹಾಕೊಳ್ಬಹುದು, ಸ್ವಲ್ಪ ಬೆಲ್ಲ, ತೆಂಗಿನಕಾಯಿ ಸಹ ಹಾಕ್ಬೇಕಲ್ಲ ಸ್ವಲ್ಪ. ಬೆಲ್ಲ ಹಾಕಿರ್ತೇವಲ್ಲ ಅದಕ್ಕೆ ಇದೇ ಕಲರ್ ಬರುತ್ತೆ, ಗ್ರೀನ್ ಕಲರ್. ಇದು ಬಿಸಿ ಬಿಸಿ ಇರುವಾಗಲೇ ಬಿಸಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪದ ಜೊತೆ. ತಣ್ಣಗಾದ ನಂತರ ತಿನ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಬಿಸಿ ಬಿಸಿ ಇರುವಾಗ ತಿಂದಷ್ಟು ಚೆನ್ನಾಗಿರುತ್ತೆ. ಇದು ನೀರ್ ದೋಸೆಗೆ ಸ್ವಲ್ಪ ಬೇಗ ತೆಗಿಲಿಕ್ಕೆ ಆಗೋದಿಲ್ಲ, ಒಂದ್ ಸ್ವಲ್ಪ ಹೊತ್ತು ಬೇಯಬೇಕು. ಒಂಚೂರು ಗೋಲ್ಡನ್ ಕಲರ್ ಬರ್ತದೆ, ಬೆಲ್ಲ ಹಾಕಿರ್ತೇವಲ್ಲ ಆ ಕಲರ್ ಬರುತ್ತೆ. ನೀರ್ ದೋಸೆ ಎಲ್ಲ ಆದ್ರೆ ಅದು ಬಿಳಿ ಇರುವಾಗ್ಲೇ ತೆಗಿಬೇಕು. ಬಟ್ ಬೆಲ್ಲ ಹಾಕಿರೋ ಕಾರಣ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ. ಹೌದು, ಬ್ರೌನಿಶ್ ಕಲರ್. ಬಿಸಿ ಬಿಸಿ ಆದಂತ ಸಬ್ಬಸಿಗೆ ಸೊಪ್ಪಿನ ದೋಸೆ ರೆಡಿ. ದೋಸೆ ತಗೊಳ್ಳಿ, ಸರ್ವ್ ಮಾಡಿ. ಸಬ್ಬಸಿಗೆ ಸೊಪ್ಪಿನ ಸಿಹಿ ದೋಸೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ಖಂಡಿತ ಟೇಸ್ಟ್ ಮಾಡಿ ಹೇಳೋಣ. ಸೊ ಒಟ್ಟಿಗೆ ನೀವು ಕೂಡ ಇದ್ದೀರಲ್ಲ. ಎಸ್, ಬಿಸಿ ಬಿಸಿ ಆದಂಥ ಸಬ್ಬಸಿಗೆ ಸೊಪ್ಪಿನ ದೋಸೆ. ಯೂಶ್ವಲಿ ನಾವು ಸಬ್ಬಸಿಗೆ ಸೊಪ್ಪನ್ನು ಯಾವುದಾದ್ರೂ ಪದಾರ್ಥಕ್ಕೆ ಹಾಕ್ತೇವೆ, ಇಲ್ದಿದ್ರೆ ಅದನ್ನು ವಡೆಗೆ ಹೆಚ್ಚಾಗಿ ಹಾಕುವಂಥದ್ದು. ಸೊ ಇದು ದೋಸೆ ಕೂಡ ಮಾಡಿದ್ದಾರೆ. ಹೆಮೋಗ್ಲೋಬಿನ್ ಕಮ್ಮಿ ಇದ್ದರೆ ಅದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ಅಯನ್ ಕಂಟೆಂಟ್ ಇರುವಂಥ ಒಂದು ಸೊಪ್ಪು.
ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಬ್ಬಸಿಗೆ ಸೊಪ್ಪಿನ ದೋಸೆ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಸಬ್ಬಸಿಗೆ ಸೊಪ್ಪು ಸ್ವಲ್ಪ, ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೆಲ್ಲ, ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ನೀರು ಹಾಕಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ತೆಳು ಮಾಡಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಸಬ್ಬಸಿಗೆ ಸೊಪ್ಪಿನ ದೋಸೆ ತುಪ್ಪದೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿ ದೋಸೆ ಏನೋ ತಯಾರಾಯಿತು. ನೆಕ್ಸ್ಟ್ ಸಬ್ಬಸಿಗೆ ಸೊಪ್ಪಿಂದ ಇನ್ನೊಂದು ಯಾವುದೋ ಖಾದ್ಯ ಅಂತ ಹೇಳಿದರು, ಬಹುಶಃ ವಡೆನೇ ಇರ್ಬೋದು. ಸೊ ಅದಂತೂ ಸಖತ್ತಾಗಿರುತ್ತೆ. ವಾವ್. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋ ಅಷ್ಟು ಹೊತ್ತು ನೀವು ತಗೊಳ್ಳೋ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಒಂದು ಸಿಹಿಯಾದ ಸಬ್ಬಸಿಗೆ ಸೊಪ್ಪಿನ ದೋಸೆ ತಯಾರಾಗಿದೆ. ಸೊ ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನ ಹೇಳ್ಕೊಡ್ತಿದ್ದೀರಿ? ಸಬ್ಬಸಿಗೆ ಸೊಪ್ಪಿದು ವಡೆ. ಹಾ, ಆವಾಗಲೇ ಹೇಳಿದ್ರಲ್ಲ, ಸಂಜೆಗೆ ತುಂಬಾ ಚೆನ್ನಾಗಿದೆ. ಸೊ ಸ್ಟಾರ್ಟ್ ಮಾಡೋಣ. ಓಕೆ. ಮಿಕ್ಸಿ ಜಾರಿಗೆ ಫಸ್ಟ್ ತರಿಯಾಗಿ ರುಬ್ಕೊಳ್ಬೇಕು. ಕಡಲೆಬೇಳೆ ಮತ್ತೆ ಸ್ವಲ್ಪ ಉದ್ದಿನ ಬೇಳೆ ತಗೊಂಡಿದ್ದೇನೆ. ಕಡಲೆಬೇಳೆ ಎಷ್ಟು, ಉದ್ದಿನ ಬೇಳೆ ಎಷ್ಟು? ಕಡಲೆಬೇಳೆ 1 ಕಪ್ಪಿಗೆ ಉದ್ದಿನ ಬೇಳೆ ಸ್ವಲ್ಪ ಸಾಕು, ಒಂದು ಸ್ಪೂನ್ 1.5 ಸ್ಪೂನ್ ಸಾಕು. ಜಸ್ಟ್ ಸ್ವಲ್ಪ ಸಾಫ್ಟ್ನೆಸ್ಸಿಗೋಸ್ಕರ ಉದ್ದಿನ ಬೇಳೆ ಹಾಕೋದು. ನೆನೆ ಹಾಕಬೇಕು ಒಂದು 4 ಅವರ್ಸ್. 4 ಅವರ್ಸ್ ನೆನೆಸಿಡ್ಬೇಕು. ಎರಡನ್ನು ಒಟ್ಟಿಗೆ ನೆನೆ ಹಾಕಿದ್ರೆ ಆಯ್ತು. ಹೌದು. ನೀರು ಹಾಕ್ಲಿಕ್ಕಿಲ್ಲ, ಜಸ್ಟ್ ಸ್ವಲ್ಪ ತರಿ 1-2 ರೌಂಡ್ ತಿರುಗಿಸಿದ್ರೆ ಸಾಕು. ಅದು ಮಾತ್ರವಾ? ಇದು ಮಾತ್ರ. ಒಂದೇ ರೌಂಡ್ ಮಾಡಿದ್ರೆ ಸಾಕಿಲ್ಲ, ತುಂಬಾ ಇದಾದ್ರೆ ಚಂದ ಆಗಲ್ಲ. ತರಿಯಾಗಿ ರುಬ್ಬಿದ್ದನ್ನು ಹಾಕೊಳ್ಳೋದು ಫಸ್ಟ್. ಹಸಿಮೆಣಸು. ಓಕೆ. ಖಾರ ಬೇಕಾ? ತುಂಬ ಖಾರ ಬೇಕಾ? ಹೇಗೆ ಸಹ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ. ಶುಂಠಿ. ಓಕೆ. ಕರ್ಬೇವಿನ ಸೊಪ್ಪು. ಇದಕ್ಕೆ ಅಕ್ಕಿ ಏನು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ವಾ? ಇಲ್ಲ, ಇದೇ ಇಲ್ಲ. ಓಕೆ. ಸಬ್ಬಸಿಗೆ ಸೊಪ್ಪು, ನೀರುಳ್ಳಿ. ಡೈರೆಕ್ಟ್ ತಟ್ಟಿ ಮತ್ತೆ ಡೀಪ್ ಫ್ರೈ ಇಟ್ಬಿಡ್ತೀನಿ. ಎಣ್ಣೆ ಇಟ್ಬಿಡಿ. ಆಗಲೇ ಹೇಳಿದಾಗೆ ನೀವು ಒಗ್ಗರಣೆಗೆ ಹಾಕಿ ಅಥವಾ ಡೀಪ್ ಫ್ರೈಗೆ ಬೆಸ್ಟ್ ಆಯಿಲ್ ಇಸ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ಹೇಳಿದ್ರೆ ಇದು ಹೆಲ್ದಿ, ಟೇಸ್ಟ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಲೈಟ್ ಫ್ಲೇಮಲ್ಲಿ ಕಾಯ್ತಾ ಇರಲಿ ಸ್ವಲ್ಪ. ಅಂದರೆ ಅದು ಒಳಗೆವರೆಗೂ ಕಾಯಬೇಕು, ಬೇಯಬೇಕು ಫುಲ್. ಸೊ ಇದಕ್ಕೆ ಕಾಯಿ ಚಟ್ನಿ ಎಲ್ಲ ಇದ್ರಂತೂ ತುಂಬಾ ಈಗ ಮಕ್ಕಳಿಗೆ ಸಾಸ್ ಹಾಕಿ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅದು ಖುಷಿ ಆಗುತ್ತೆ. ಚಟ್ನಿದೊಂದು ಟೇಸ್ಟೇ ಬೇರೆ, ಸಾಸ್ದು ಒಂದು ಟೇಸ್ಟೇ ಬೇರೆ. ಆದ್ರೆ ಮಕ್ಕಳಿಗೆ ಖುಷಿ ಆಗೋದು ಸಾಸ್ ಚಟ್ನಿಗಿಂತ.
ನಮ್ಮನೇಲಿ ಮಾಡಿದ್ರೆ ಸಾಸ್ ಹಚ್ಕೊಂಡೇ ತಿನ್ನೋದು. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಕಾಯಿಸ್ಕೊಂಡು ಈ ಕಡೆ ಆಕ್ಚುಲಿ ಮಳೆ ಬರುವಾಗ ಇಂಥದೆಲ್ಲ ಸ್ವಲ್ಪ ಫ್ರೈ ಮಾಡ್ತಾ ಇದ್ರೆ ಖುಷಿ ಆಗುತ್ತೆ. ಯಾವಾಗ ರೆಡಿ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಮಕ್ಕಳು ಸ್ಕೂಲಿಂದ ಬರುವಾಗ ಮಾಡಿಟ್ರೆ ಸಹ ಖುಷಿ ಆಗುತ್ತೆ ಸಂಜೆ. ಆಕ್ಚುಲಿ ಈ ಒಂದು ಕಡಲೆಬೇಳೆ ವಡೆ ಅನ್ನಕ್ಕೂ ಅಂದ್ರೆ ಚೆನ್ನಾಗಿರುತ್ತೆ. ಅನ್ನ ಸಾರು ಒಂದ್ ಸೈಡ್ ಬೇಕಾದಷ್ಟು. ಈ ಕಡೆಯವರಿಗೆ ಆಲ್ಮೋಸ್ಟ್ ಸಬ್ಬಸಿಗೆ ಸೊಪ್ಪು ಅಂದ್ರೇನೆ ಗೊತ್ತಿಲ್ಲ. ಮಾರ್ಕೆಟ್ ನೋಡಿರ್ತಾರೆ, ತಗೊಂಡ್ ಬರುದಿಲ್ಲ ಅದು ಯಾರು ಕೂಡ. ಈಗೀಗ ಹೆಚ್ಚಾಗಿ ಇಂಥದ್ದೆಲ್ಲ ಒಂದೊಂದೇ ಸೊಪ್ಪು ಫ್ರೈ ಮಾಡಿ ಅರಿವಾಗಿದೆ. ಇದ್ರದ್ದು ಏನು ಯೂಸಸ್ ಏನು ಗೊತ್ತಿರೋದಿಲ್ಲ, ಏನು ತಗೊಳ್ಳೋದಿಲ್ಲ, ಹಾಗೆ ಬರ್ತಾರೆ ಮಾರ್ಕೆಟ್ ಇಂದ. ಬೇರೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಫೆಮಿಲಿಯರ್. ಅದು ಇದು ಸಬ್ಬಸಿಗೆ ಸೊಪ್ಪು ಅಂದ್ರೆ ಏನೋ ಒಂದು ಬೇರೆ ಅವ್ರು ಯೂಸ್ ಮಾಡ್ತಾ ಇರ್ತಾರೆ, ನಮ್ಗೆ ಬೇಡ ಅಂತೇಳಿ. ಎರಡು ಆಯ್ತಲ್ಲ ಈಗ, ದೋಸೆನೂ ಆಯ್ತು ವಡೆನೂ ಆಯ್ತು. ಸಾಕು ಅಂದ್ರೆ ಸಿಹಿನೂ ಆಗುತ್ತೆ, ಇದರಲ್ಲಿ ಖಾರ ಖಾದ್ಯವು ಕೂಡ ಮಾಡ್ಕೊಳ್ಬಹುದು. ಸೊ ಬಿಸಿ ಬಿಸಿ ಸಬ್ಬಸಿಗೆ ಸೊಪ್ಪಿ ವಡೆ ರೆಡಿ. ಎಸ್. ಸಬ್ಬಸಿಗೆ ಸೊಪ್ಪಿನ ವಡೆ. ಥ್ಯಾಂಕ್ ಯು ಸೋ ಮಚ್. ಮಳೆ ಬರ್ತಾ ಇರುವಾಗ ಇಂಥ ಎಲ್ಲ ವಡೆ ಎಲ್ಲ ತಯಾರಿ ಆಗ್ತಾ ಇದ್ರಂತೂ ಸಖತ್ತಾಗಿರುತ್ತೆ. ಇದು ಊಟದ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆಯೇ ಸಂಜೆ ಟೀ ಟೈಮ್ಗೂ ಕೂಡ ಸೂಕ್ತವಾಗಿರುವಂಥದ್ದು. ಸೊ ಒಳ್ಳೆ ಅರೋಮ್ಯಾಟಿಕ್ ಸಬ್ಬಸಿಗೆ ಸೊಪ್ಪಿನ ವಡೆ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಬ್ಬಸಿಗೆ ಸೊಪ್ಪಿನ ವಡೆ ತಯಾರಿಸೋ ವಿಧಾನ. ಮೊದಲು 4 ಗಂಟೆಗಳ ಕಾಲ ನೆನೆಸಿದ 1 ಕಪ್ ಕಡಲೆಬೇಳೆಗೆ 2 ಚಮಚದಷ್ಟು ಉದ್ದಿನ ಬೇಳೆ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಹೆಚ್ಚಿದ ಹಸಿಮೆಣಸು, ಶುಂಠಿ, ಕರಿಬೇವು, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ವಡೆ ರೀತಿ ತಟ್ಟಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಬಿಸಿ ಬಿಸಿಯಾದ ಸಬ್ಬಸಿಗೆ ಸೊಪ್ಪಿನ ವಡೆ ತಯಾರು. ಎಸ್ ಮೇಡಮ್. ಸೊ ಎರಡೆರಡು ರೆಸಿಪಿ ಮಾಡಿ ಕೊಟ್ಟಿದ್ದೀರಿ. ಸೊ ನನಗೆ ಇದರದ್ದು ತುಂಬ ಕುತೂಹಲ ಇದೆ. ಇದನ್ನು ಟೇಸ್ಟ್ ಮಾಡೋಣ. ತಗೊಳ್ಳಿ, ನೀವು ತಗೊಳ್ಳಿ ಫಸ್ಟ್. ನಾನಂತೂ ತಿಂತೀನಿ, ಆಮೇಲೆ ಸಿಗ್ಲಿಲ್ಲ ಅಂತ ನನಗೆ ಹೇಳಬಾರ್ದಷ್ಟೇ. ತಗೊಳ್ಳಿ. ಸ್ವೀಟ್ ದೋಸೆ ಲೈಟ್ ಸ್ವೀಟ್ ಆಗಿದೆ. ಆಕ್ಚುಲಿ ಸಬ್ಬಸಿಗೆ ಸೊಪ್ಪು ಗೊತ್ತಾಗ್ತಾ ಇಲ್ಲ, ಚೂರು ಕೂಡ ಗೊತ್ತಾಗಲ್ಲ. ಒಂದೆಲ್ಲೋ ಲಾಸ್ಟಲ್ಲಿ ಏನೋ ಹಾಕಿದ್ದಾರೆ, ಸೊಪ್ಪು ಹಾಕಿದ್ದಾರೆ ಅಂತ ಅನ್ಸುತ್ತೆ, ಬಟ್ ಸಬ್ಬಸಿಗೆ ಸೊಪ್ಪು ಅಂತ ಗೊತ್ತೇ ಆಗೋದಿಲ್ಲ, ಚೂರು ಗೊತ್ತಾಗಲ್ಲ. ಇದು ಟೇಸ್ಟ್ ನೋಡೋಣ. ಬಿಸಿ ಬಿಸಿ ಆಗಿದೆ, ತಗೊಳ್ಳಿ. ಓ, ಸ್ಮೋಕಿಂಗ್ ಹಾಟ್. ಇನ್ನು ಸ್ವಲ್ಪ ನೀವು ಹೇಳಿದ್ರಿ ಖಾರ, ಸ್ಪೈಸಿ ಬೇಕಿದ್ರೆ ಮೆಣಸು ಜಾಸ್ತಿ ಹಾಕ್ಬೋದು. ಮೆಣಸು, ಕಾಯಿ ಮೆಣಸು. ಕೆಲವರು ಒಣಮೆಣಸು ಕೂಡ ಅದನ್ನು ಮಾಡ್ತಾರೆ. ಆಗಿದ್ರೆ ಅದು ಸ್ವಲ್ಪ ಖಾರ ಇನ್ನು ಸಹ ಜಾಸ್ತಿ. ಸೊ ಚೆನ್ನಾಗಿದೆ. ಇದು ಈವ್ನಿಂಗಿಗೆ ಬೆಸ್ಟ್, ಬಿಕಾಸ್ ಮಧ್ಯಾಹ್ನ ಊಟಕ್ಕೆ ಇನ್ನು ಸ್ವಲ್ಪ ಖಾರ ಬೇಕು. ಇದು ಈವ್ನಿಂಗ್ ಟೀ ಟೈಮ್ಗೆ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಎಸ್ ಮೇಡಮ್. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆ, ಅದರಲ್ಲೂ ಕೂಡ ಆರೋಗ್ಯ ಭರಿತವಾದಂಥ ಸೊಪ್ಪಿಂದ ಮಾಡಿಕೊಟ್ಟದಕ್ಕೆ ಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ, ಅದರ ಜೊತೆಗೆ ಲವ್ಮಾರ್ಕ್ ಬ್ಯೂಟಿ ಸೋಪ್ ಆ್ಯಂಡ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊಪ್ಪಿಂದ ದೋಸೆ ಮಾಡಿದ್ದು ಅಂತ ಹೇಳಿದರೆ ವಾವ್, ಫಸ್ಟ್ ಟೈಮ್, ಬಟ್ ವೆರಿ ಇಂಪ್ರೆಸಿವ್. ಸಬ್ಬಸಿಗೆ ಸೊಪ್ಪಿದ್ದು ತುಂಬ ಅದರ ಒಂದು ಅರೋಮಾ ಜಾಸ್ತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಈ ದೋಸೆ ಅಂತೂ ಸಖತ್ತಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.